ಆಲಪ್ಪುಳಂ ಎಂಬಲ್ಲಿ ಉದಯನ್ ಮತ್ತು ರವೀಂದ್ರನ್ ಎಂಬ ಅಪೂರ್ವ ಸ್ನೇಹಿತರಿದ್ದಾರೆ. ಅವರಿಬ್ಬರು ಕಳೆದ 40 ವರ್ಷಗಳಿಂದ ಟೈಲರ್ ವೃತ್ತಿ ನಡೆಸುತ್ತಿದ್ದಾರೆ. ಅವರಿಬ್ಬರ ಪರಿಚಯವಾದ ಬಗ್ಗೆಯೂ ಒಂದು ಕುತೂಹಲ ಕಥೆ ಇದೆ. ಉದಯ್ ಅವರ ಸಹೋದರ ತಿಲಕನ್ ಮತ್ತು ರವೀಂದ್ರನ್ ಸಹಪಾಠಿಗಳು. ಒಂದು ದಿನ ತಿಲಕನ್ ತಮ್ಮ ಉದಯ್ ಅವರಿಗೆ ರವೀಂದ್ರನ್ ಅವರನ್ನ ಪರಿಚಯ ಮಾಡಿಕೊಡ್ತಾರೆ. ಆ ಬಳಿಕ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ರವೀಂದ್ರನ್ ಪಿಳ್ಳೆ ಅವರು ಮತ್ತು ಉದಯನ್ ಕಾಯಕುಳನ್ ಅವರು ತಮ್ಮ ಸರ್ನೇಮ್ಗಳನ್ನೇ ಜೋಡಿಸಿ ಪಿಕೆ ಟೈಲರ್ಸ್ ಎಂಬ ಸಂಸ್ಥೆಯನ್ನ ಆರಂಭಿಸಿದ್ರು. ಅದು 1982ರಲ್ಲಿ. ವರ್ಷಗಳಿಂದ ಉತ್ತಮ ಸ್ನೇಹದೊಂದಿಗೆ ಉದ್ಯಮವನ್ನು ಬೆಳೆಸಿದ್ದಾರೆ. ಜೊತೆಗೆ ತಮ್ಮ ಬಟ್ಟೆಯ ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಖ್ಯಾತಿ ಪಡೆದಿದ್ದಾರೆ. ಏಕೆಂದ್ರೆ ಇವರಿಬ್ಬರು ಅಂದಿನಿಂದಲೂ ಮ್ಯಾಚಿಂಗ್ ಶರ್ಟ್ ಗಳನ್ನೇ ಧರಿಸುತ್ತಿದ್ದಾರೆ. ಇದು ಒಂದೇ ಬಣ್ಣ ಮಾತ್ರವಲ್ಲ, ನಮ್ಮ ಶರ್ಟ್ ಮತ್ತು ಪ್ಯಾಂಟ್ ಅನ್ನು ಹೊಲಿಯಲು ನಾವು ಅದೇ ವಸ್ತುಗಳನ್ನು ಬಳಸುತ್ತೇವೆ. ನಾವು 25 ವರ್ಷಗಳ ಹಿಂದೆ ಅಭ್ಯಾಸವನ್ನು ಪ್ರಾರಂಭಿಸಿದ್ದೇವೆ. ನಾವು ಹೊರಗೆ ಹೋಗುವಾಗಲೆಲ್ಲ ಇದೇ ರೀತಿಯ ಬಟ್ಟೆಗಳನ್ನು ಧರಿಸುತ್ತೇವೆ ಎನ್ನುತ್ತಾರೆ. ಉದಯ್ ಕುಮಾರ್ ಅವರೊಂದಿಗಿನ ದಶಕಗಳ ಸ್ನೇಹಕ್ಕಾಗಿ ಹೆಮ್ಮೆ ಪಡುವ ರವೀಂದ್ರನ್ 1988ರಲ್ಲಿ ನಾವು ನಮ್ಮ ಘಟಕಗಳನ್ನು ಒಗ್ಗೂಡಿಸಿ ಪಿಕೆ ಟೈಲರ್ಸ್ ಎಂಬ ಒಂದೇ ಟೈಲರಿಂಗ್ ಅಂಗಡಿಯನ್ನಾಗಿ ಮಾಡಿದ್ದೇವೆ ಹೀಗೆಂದು ಹೇಳ್ತಾರೆ. ಕಾಂಪೌಂಡ್ ನಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಉದಯ್ ಕುಮಾರ್ ಪತ್ನಿ ಮತ್ತು ಮಗಳ ಜೊತೆ ವಾಸಿಸುತ್ತಿದ್ರೆ ರವೀಂದ್ರನ್ ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ವಾಸಿಸುತ್ತಾರೆ. ಈ ಮೊದಲು 2 ಕುಟುಂಬಗಳು ಹೊಂದಾಣಿಕೆಯ ಬಟ್ಟೆಗಳನ್ನೇ ಧರಿಸ್ತಾ ಇದ್ರು. ಆದ್ರೆ ನಂತರ ಮಹಿಳೆಯರಿಗೆ ಒಂದೇ ರೀತಿಯ ಬಟ್ಟೆಗಳನ್ನು ಕಂಡುಹಿಡಿಯುವುದು ಕಷ್ಟಕರವಾಯಿತು. ಆದ್ದರಿಂದ ಇದು ನಮ್ಮಿಬ್ಬರದಷ್ಟೇ ಆಯಿತು. ಪ್ರತಿದಿನ ಬೆಳಗ್ಗೆ ಉದಯ್ ಕುಮಾರ್ ಅವರು ದಿನಕ್ಕೆ ಆಯ್ಕೆ ಮಾಡಿದ ಪ್ಯಾಂಟ್ ನೊಂದಿಗೆ ಮನೆಗೆ ಬರುತ್ತಿದ್ರು ಮತ್ತು ನಾನು ಧರಿಸಲು ಶರ್ಟ್ ಅನ್ನು ಆರಿಸಿಕೊಳ್ಳುತ್ತೇನೆ ಎಂದು ರವೀಂದ್ರನ್ ಹೇಳ್ತಾರೆ. ಸ್ನೇಹ ಅನ್ನೋದು ಜಾತಿ, ಧರ್ಮ, ಭಾಷೆ ಎಲ್ಲವನ್ನೂ ಮೀರಿದ್ದು ನಿಜ. ಆದ್ರೆ ಒಂದು ಸ್ನೇಹವನ್ನು ಬಹುಕಾಲ ಉಳಿಸಿಕೊಳ್ಳೋದು ಒಂದು ಸಾಧನೆಯೇ ಸರಿ. ಗಾಢ ಸ್ನೇಹಕ್ಕೊಂದು ಉತ್ತಮ ಉದಾಹರಣೆ ಕೇರಳದ ಈ ಮ್ಯಾಚಿಂಗ್ ಟೈಲರ್ಸ್. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.